ಇದ್ದಕ್ಕಿದ್ದ ಹಾಗೆ ಅಯೋಧ್ಯೆಯ ರಾಮ ಮಂದಿರ ಸುತ್ತಮುತ್ತ ಹಲವಾರು ಜಟಾಯು ಪಕ್ಷಿಗಳು ಪ್ರತ್ಯಕ್ಷ. ಅಷ್ಟೇ ಅಲ್ಲದೆ ನೂರಾರು ಕೋತಿಗಳು ಕೂಡ ಈ ದೇಗುಲದ ಸುತ್ತಮುತ್ತ ಬರುವುದನ್ನು ಕಂಡು ಅಲ್ಲಿನ ಭಕ್ತರು ದಿಗ್ಭ್ರಾಂತರಾಗಿದ್ದಾರೆ. ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಪಕ್ಷಿಗಳು ಅಯೋಧ್ಯೆಯ ರಾಮ ಮಂದಿರ ಮೇಲೆ ಹಾರಾಡಲು ಪ್ರಾರಂಭಿಸಿವೆ? ಯಾಕೆ ಇದ್ದಕ್ಕಿದ್ದ ಹಾಗೆ ಕೋತಿಗಳು ರಾಮ ಮಂದಿರ ಸುತ್ತ ಸುತ್ತುತ್ತಿವೆ? ಈ ಒಂದು ಪ್ರಶ್ನೆ ಶ್ರೀರಾಮನ ಪ್ರತಿಯೊಬ್ಬ ಭಕ್ತನಲ್ಲಿಯೂ ಆಶ್ಚರ್ಯವನ್ನ ಉಂಟು ಮಾಡಿದೆ. ಅಷ್ಟಕ್ಕೂ ಈ ಪ್ರಾಣಿಗಳು ಈ ದೇವಸ್ಥಾನದ ಸುತ್ತಮುತ್ತ ಈಗಲೇ ಓಡಾಡಲು ಕಾರಣವೇನು ಅನ್ನೋ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ರಾಮಾಯಣದ ಅರಣ್ಯಕಾಂಡದಲ್ಲಿ ಜಟಾಯು ರಣಹದ್ದುಗಳ ರಾಜ, ಅಂದರೆ ಗಿಧರಾಜ ಎಂದು ಕರೆಯುತ್ತಾರೆ. ರಾವಣ ಕುಟೀರದಿಂದ ಸೀತೆಯನ್ನು ಅಪಹರಿಸಿ ಒಯ್ಯುತ್ತಿರುವಾಗ ಜಟಾಯು ಇದನ್ನು ಕಾಣುತ್ತದೆ. ರಾಮ ಲಕ್ಷ್ಮಣರೊಂದಿಗೆ ಸ್ನೇಹದಿಂದ ಇದ್ದ ಜಟಾಯು ಶಕ್ತಿ ಸಂಪನ್ನನಾಗಿದ್ದರೂ ಮುದುಕನಾಗಿದ್ದರಿಂದ ರಾವಣನೊಂದಿಗೆ ಹೇಗೆ ಎದುರಿಸಬೇಕೆಂದು ತಿಳಿಯದೆ ಹೋಗುತ್ತದೆ. ಸೀತೆಯ ಅಳುವಿಕೆಯನ್ನು ನೋಡಿ ವಿಷಯ ತಿಳಿದು ರಾವಣನಿಗೆ ಎದುರಾಗಿ ಬರುತ್ತಾನೆ. ಪರಸ್ತ್ರೀಯರನ್ನು ಅಪಹರಿಸುವುದು ಬೇಡವೆಂದು ಜಟಾಯು ಎಚ್ಚರಿಸುತ್ತಾನೆ. ರಾವಣನ ರಥವನ್ನ ತಡೆಯುತ್ತಾನೆ. ರಾವಣನಿಗೆ ರೆಕ್ಕೆಯಿಂದ ಬಲವಾಗಿ ಘಾಸಿ ಕೂಡ ಮಾಡುತ್ತಾನೆ. ಜಟಾಯು ಹೀಗೆ ನಾನಾ ರೀತಿಯಲ್ಲಿ ತೊಂದರೆ ಕೊಡಲು ಆರಂಭಿಸಿದಾಗ ಅನೇಕ ಶಸ್ತ್ರಾಸ್ತ್ರಗಳ ಬಲವನ್ನು ಹೊಂದಿದ ರಾವಣನಿಗೆ ಸಿಟ್ಟು ಬಂದೇ ಬಂದಿತ್ತು. ಮಾಯಾಶಕ್ತಿ ಸಂಪನ್ನನಾದ ರಾವಣನಿಗೆ ಏನೂ ತೊಂದರೆ ಆಗುವುದಿಲ್ಲ. ಆದರೂ ಜಟಾಯುವಿನ ಕಾಟವನ್ನು ತಡೆಯಲು ಖಡ್ಗವನ್ನ ಕೈಗೆತ್ತಿಕೊಂಡು ರೆಕ್ಕೆಗಳನ್ನ ಕತ್ತರಿಸಿ ಹಾಕುತ್ತಾನೆ. ಅನೇಕ ಬಾಣಗಳನ್ನು ಬಿಡುತ್ತಾನೆ. ಇದರಿಂದ ಜಟಾಯು ರಕ್ತ ಸುರಿಯುತ್ತಾ ಭೂಮಿಗೆ ಬೀಳುತ್ತದೆ. ಇವರಿಬ್ಬರ ನಡುವೆ ಆ ಹೋರಾಟ ನಡೆದಾಗ ಅರಣ್ಯದಲ್ಲಿ ಕೋಲಾಹಲ ಉಂಟಾಗಿತ್ತು. ಕೊನೆಯ ಮಾತೆಂಬಂತೆ ಜಟಾಯು ರಾವಣನಿಗೆ ಹೇಳುತ್ತದೆ, ನಿನಗೆ ತಾತ್ಕಾಲಿಕ ಜಯ ಸಿಕ್ಕಿದೆ, ಆದರೆ ಅಧರ್ಮಿಯಾದ ನಿನಗೆ ಜಯವು ಕೊನೆಗೆ ಸಿಗುವುದಿಲ್ಲ. ಪರಾಜಯ ನಿನಗೆ ಕಟ್ಟಿಟ್ಟ ಬುತ್ತಿ. ರಾಮನು ನಿನ್ನನ್ನು ಕೊಲ್ಲುವುದು ಖಂಡಿತ ಎಂದು ಹೇಳಿದರೂ ರಾವಣನು ಜಟಾಯುವಿನ ಕಡೆಗೆ ಲಕ್ಷ್ಯ ಹಾಕುವುದೇ ಇಲ್ಲ. ರಾವಣನ ರಥವು ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಒಂದು ಪರ್ವತವನ್ನು ಕಂಡ ಸೀತೆ ತನ್ನ ಆಭರಣಗಳನ್ನ ಉತ್ತರದಿಯಲ್ಲಿ ಕಟ್ಟಿ ಬಿಸಾಕುತ್ತಾಳೆ. ಆ ಪರ್ವತವು ಋಷಿಮುಖ ಪರ್ವತವಾಗಿತ್ತು. ಅಲ್ಲಿರುವ ವಾನರು ಆಶ್ಚರ್ಯದಿಂದ ಮೇಲೆ ನೋಡುತ್ತಾರೆ. ಹೇ ರಾಮ, ಹೇ ಲಕ್ಷ್ಮಣ ಎಂಬ ಹೆಣ್ಣಿನ ಧ್ವನಿ ಅವರಿಗೆ ಕೇಳುತ್ತದೆ. ವಾನರು ಆಭರಣಗಳನ್ನು ತಮ್ಮ ಬಳಿಯಲ್ಲಿಯೇ ಇರಿಸಿಕೊಳ್ಳುತ್ತಾರೆ. ಯಾವುದೋ ರಾಕ್ಷಸನು ಹೆಂಗಸನ್ನ ಒಯ್ಯುತ್ತಿದ್ದಾನೆ. ಯಾರಾದರೂ ಹುಡುಕಿಕೊಂಡು ಬಂದರೆ ಆ ಆಭರಣಗಳನ್ನು ಕೊಡೋಣ ಎಂದು ನಿಶ್ಚಯಿಸುತ್ತಾರೆ. ರಾವಣನು ಸೀತೆಯನ್ನ ಲಂಕೆಗೆ ಕರೆತಂದು ಅಲ್ಲಿನ ಅರಮನೆಗಳ ಬಗ್ಗೆ, ವೈಭವದ ಬಗ್ಗೆ ತಿಳಿಸಿ ತನ್ನನ್ನು ವರಿಸಲು ಕೇಳಿಕೊಳ್ಳುತ್ತಾನೆ. ಸೀತೆಯು ರಾವಣನನ್ನ ದುಷ್ಟ ಎಂದು ತಿಳಿದು ಅವನಿಗೆ ಉತ್ತರ ಕೊಡುವುದಿಲ್ಲ. ಹಾಗೆ ಅವಳು ಅವನಿಗೆ ತನ್ನ ಗಂಡನ ಬಗ್ಗೆ ಹೇಳುತ್ತಾಳೆ. ರಾಕ್ಷಸನೇ, ನೀನು ಶ್ರೀಮಂತನಾಗಿರಬಹುದು, ಪರಾಕ್ರಮಿಯಾಗಿರಬಹುದು, ನಾನು ನಿನ್ನನ್ನು ಇಷ್ಟಪಡುವುದಿಲ್ಲ. ನನ್ನ ಗಂಡ ಶ್ರೀರಾಮ ಒಂದು ಹುಲ್ಲು ಕಡ್ಡಿಯನ್ನು ಪ್ರಯೋಗಿಸಿದರೂ ನಿನ್ನ ಲಂಕೆ ಪಟ್ಟಣ ನಾಶವಾಗುತ್ತದೆ. ಅವನೇ ನನ್ನ ಪತಿ, ಅವರೇ ನನ್ನ ದೇವರು. ನಾನು ಬೇರೆಯವರನ್ನು ಯಾವತ್ತೂ ಕಣ್ಣೆತ್ತಿ ಸಹ ನೋಡುವುದಿಲ್ಲ ಎಂದು ಸೀತೆ ಹೇಳುತ್ತಾಳೆ. ರಾಮನು ಇಲ್ಲಿಗೆ ಬಂದು ಯುದ್ಧ ಮಾಡಿದರೆ ನಿನ್ನ ರಾಜ್ಯದಲ್ಲಿ ಯಾರೂ ಕೂಡ ಉಳಿಯುವುದಿಲ್ಲ. ರಕ್ತದ ಹೊಳೆ ಹರಿಯುತ್ತದೆ. ರಾಕ್ಷಸರ ರುಂಡಗಳು ಚೆಂಡಾಡುತ್ತಾನೆ. ಬರೀ ವಿಧವೆಯರು ಮಾತ್ರ ಉಳಿಯುವುದು. ನೀನು ರಾಮನ ಬಳಿ ಕ್ಷಮೆ ಕೋರಿಕೋ, ಅವನು ನಿನ್ನನ್ನು ಉಳಿಸುತ್ತಾನೆ ಎಂದು ಸೀತೆ ಹೇಳಿದಾಗ ರಾವಣನು ಹಲ್ಲು ಕಡಿಯುತ್ತಾ ಇವಳನ್ನ ಅಶೋಕವನದಲ್ಲಿ ಬಂಧಿಸಿಡಿ ಎಂದು ತನ್ನ ಸೇವಕರಿಗೆ ಆಜ್ಞೆಯನ್ನು ಮಾಡುತ್ತಾನೆ. 1 ವರ್ಷದಲ್ಲಿ ಸೀತೆ ನನಗೆ ಒಲೆಯದಿದ್ದರೆ ನಿನ್ನ ಕೆಲಸ ಮುಗಿಯಿತು ಎಂದು ಹೆದರಿಸುತ್ತಾನೆ. ಅಶೋಕವನವು ಒಂದು ಸುಂದರವಾದ ಹೂದೋಟವಾಗಿತ್ತು. ಅಲ್ಲಿರುವ ರಾಕ್ಷಸಿಯರು ಸೀತೆಗೆ ರಾವಣನನ್ನು ವರಿಸಲು ಪದೇ ಪದೇ ಸಲಹೆಯನ್ನು ನೀಡುತ್ತಾರೆ. ಆದರೆ ಸೀತೆ ಮಾತ್ರ ಅವರ ಮಾತನ್ನು ಲೆಕ್ಕಿಸುವುದಿಲ್ಲ. ತನ್ನ ಪತಿ ರಾಮನು ಬಂದೇ ಬರುತ್ತಾನೆ, ತನ್ನನ್ನು ಮುಕ್ತಿಗೊಳಿಸುತ್ತಾನೆಂದು ನಂಬಿ ರಾಮನಾಮವನ್ನ ಜಪಿಸುತ್ತಾ ಕಾಲವನ್ನು ಕಳೆಯುತ್ತಿರುತ್ತಾಳೆ. ಈ ಕಡೆ ಜಟಾಯು ರಾವಣನೊಂದಿಗೆ ಹೋರಾಡಿ ತನ್ನ ರೆಕ್ಕೆಗಳನ್ನ ಕಳೆದುಕೊಂಡು ಪ್ರಾಣವನ್ನ ತ್ಯಜಿಸುವ ಸ್ಥಿತಿಯಲ್ಲಿರುತ್ತದೆ. ಇದೇ ಕಾರಣ ನೆಲದ ಮೇಲೆ ತನ್ನ ಕತ್ತರಿಸಿದ ರೆಕ್ಕೆಗಳೊಂದಿಗೆ ಭೂಮಿ ಮೇಲೆ ಬಿದ್ದಿತು. ಅದೇ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಿರುವಾಗ ರಾವಣನ ಹೊಡೆತ
ಕೊರತೆಯಿಂದ ಸಾಯುತ್ತಿರುವ ಜಟಾಯು ಪಕ್ಷಿಯನ್ನು ನೋಡುತ್ತಾರೆ. ಜಟಾಯು ರಾವಣನು ಸೀತೆಯನ್ನು ಅಪಹರಿಸಿದ ಬಗ್ಗೆ ಹಾಗೂ ರಾಮನೊಂದಿಗೆ ಯುದ್ಧದ ಬಗ್ಗೆ ಅದು ತಿಳಿಸುತ್ತದೆ. ರಾವಣನು ದಕ್ಷಿಣದ ಕಡೆಗೆ ಹೋಗಿದ್ದಾನೆ ಎಂದು ಮಾಹಿತಿ ನೀಡುತ್ತದೆ. ಜಟಾಯು ನಂತರ ತನಗಾದ ಗಾಯದಿಂದ ಮರಣ ಹೊಂದುತ್ತದೆ ಮತ್ತು ರಾಮನು ಅದರ ಅಂತಿಮ ಸಂಸ್ಕಾರವನ್ನ ಮಾಡುತ್ತಾನೆ. ಕೇರಳದ ಸ್ಥಳೀಯ ದಂತಕಥೆಯ ಪ್ರಕಾರ ಜಟಾಯು ತನ್ನ ರೆಕ್ಕೆಗಳನ್ನ ರಾವಣನಿಂದ ಕತ್ತರಿಸಿದ ನಂತರ ಕೇರಳದ ಕೊಲ್ಲಂ ಜಿಲ್ಲೆಯ ಚಡಯಮಂಗಲಂನಲ್ಲಿ ಬಂಡೆಯ ಮೇಲೆ ಬಿತ್ತೆಂದು ನಂಬಿಕೆ ಇದೆ. ಚಡಯಮಂಗಲಂ ಎಂಬ ಹೆಸರು ಹಿಂದೆ ಜಟಾಯು ಮಂಗಲಂ ಎಂದು ನಂಬಲಾಗಿದೆ. ಚಡಯಮಂಗಲಂನಲ್ಲಿರುವ ಜಟಾಯು ಅರ್ತ್ ಸೆಂಟರ್ ನೇಚರ್ ಪಾರ್ಕ್ ನಲ್ಲಿ 61 ಮೀಟರ್ ಎತ್ತರದ ಜಟಾಯುವಿನ ವಿಶಾಲವಾದ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದು ವಿಶ್ವದ ಅತಿ ದೊಡ್ಡ ಪಕ್ಷಿಯ ಶಿಲ್ಪ ಎಂದು ಕೂಡ ಮನ್ನಣೆ ಪಡೆದಿದೆ. ಹಾಗೆಯೇ ಆಂಧ್ರ ಪ್ರದೇಶದ ಲೇಪಾಕ್ಷಿಯು ಸಹ ರಾವಣನಿಂದ ಗಾಯಗೊಂಡ ನಂತರ ಜಟಾಯು ಬಿದ್ದ ಸ್ಥಳವೆಂದು ಕೂಡ ನಂಬಿಕೆ ಇದೆ. ರಾಮನು ಜಟಾಯು ಪಕ್ಷಿಗೆ ಹೇಳುವಂತೆ ಆಜ್ಞಾಪಿಸುತ್ತಾನೆ. ಅಂದರೆ ಲೇ ಪಕ್ಷಿ ಎಂದು ಹೇಳುತ್ತಾನೆ. ಅಂದರೆ ಕನ್ನಡದಲ್ಲಿ ಮೇಲೆ ಏಳು ಎಂದು ಅರ್ಥ. ಲೇ ಪಕ್ಷಿ ಅಂದರೆ ತೆಲುಗಿನಲ್ಲಿ ಮೇಲೆ ಏಳು ಎಂದು. ಆದ್ದರಿಂದಲೇ ಈ ಗ್ರಾಮವನ್ನ, ಈ ಸ್ಥಳವನ್ನ ಲೇಪಾಕ್ಷಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿಯೂ ಕೂಡ ನೀವು ಬೆಟ್ಟದ ಮೇಲೆ ಅದ್ಭುತವಾದಂತಹ ಜಟಾಯು ಬಂಡೆ ಹಾಗೂ ಜಟಾಯು ಸ್ಮಾರಕವನ್ನು ಕೂಡ ನೋಡಬಹುದು. ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿ ಜಟಾಯು ಅರುಣ ಮತ್ತು ಶೇನಿಯ ಕಿರಿಯ ಮಗ, ಸಂಪತ್ತಿಯ ಸಹೋದರ, ಹಾಗೆ ಗರುಡನ ಸೋದರಾಳಿಯ ಮತ್ತು ದಶರಥನ ಆಪ್ತ ಮಿತ್ರನಾಗಿದ್ದನು. ಮೇಲಾಗಿ ಈ ಜಟಾಯು ಪಕ್ಷಿಯು ಶ್ರೀರಾಮನ ಮಹಾನ್ ಭಕ್ತರಾಗಿದ್ದ ಕಾರಣ, ಇದೇ ಕಾರಣ ಅಯೋಧ್ಯೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀರಾಮ ಮಂದಿರವನ್ನು ನೋಡಲು ಈ ಜಟಾಯು ಪಕ್ಷಿಯು ಎಲ್ಲಿಂದಲೂ ದೂರದಿಂದ ಈಗ ಅಯೋಧ್ಯೆಯಲ್ಲಿ ತನ್ನ ಆರಾಧ್ಯ ದೈವನ ದರ್ಶನ ಪಡೆಯಲು ಧಾವಿಸಿದೆ ಎಂದು ನಂಬಲಾಗಿದೆ. ಎಲ್ಲಿ ನೋಡಿದರೂ ಜಟಾಯು ಪಕ್ಷಿಗಳು ನೋಡಲು ಅಲ್ಲಿನ ಭಕ್ತರು ಆಗಮಿಸುತ್ತಿದ್ದಾರೆ. ಈಗ ಎಷ್ಟು ರಾಮ ಮಂದಿರ ಮುಖ್ಯವಾಗಿದೆಯೋ ಅದೇ ರೀತಿ ಜಟಾಯು ಪಕ್ಷಿಯು ಕೂಡ ಇಲ್ಲಿ ಮುಖ್ಯವಾಗಿದೆ. ಅಂದ ಹಾಗೆ ಜಟಾಯು ಪಕ್ಷಿಯ ಮೂರ್ತಿಯನ್ನು ಕೂಡ ಇಲ್ಲಿ ಈಗ ಸ್ಥಾಪಿಸಲಾಗುತ್ತಿದೆ ಎಂದು ನಂಬಲಾಗಿದೆ. ಎಷ್ಟು ಕಾಕತಾಳೀಯ ನೋಡಿ. ರಾಮ ಮಂದಿರ ನಿರ್ಮಾಣವಾಗಲು ಈ ಜಟಾಯು ಪಕ್ಷಿ ಇಲ್ಲಿ ಬಂದು ನೆಲೆಸುವುದು. ನೀವೇ ನೋಡಿ, ರಾಮಾಯಣ ಸುಳ್ಳು, ರಾಮ ಸುಳ್ಳು ಎನ್ನುವರಿಗೆ ಚಾಟಿ ಹೊಡೆದ ಹಾಗೆ ಆಗಿದೆ. ರಾಮಾಯಣ ಸತ್ಯ, ರಾಮ ಸತ್ಯ ಅನ್ನೋದಕ್ಕೆ ಇದು ಹೇಳಿ ಮಾಡಿಸಿದ ಘಟನೆಯಾಗಿದೆ. ರಾಮನ ಪರಮ ಭಕ್ತ ಯಾರು ಎಂದು ಯಾರನ್ನು ಕೇಳಿದರೂ ಅವರು ಮೊದಲು ಹೇಳುವುದೇ ಹನುಮನೆಂದು. ಹಾಗೆಯೇ ರಾಮನ ಸ್ಮರಣೆ ಎಲ್ಲಿರುತ್ತದೆಯೋ ಅಲ್ಲಿ ಹನುಮನಿರುವನು, ಹನುಮನ ಸ್ಮರಣೆ ಎಲ್ಲಿರುತ್ತದೆಯೋ ಅಲ್ಲಿ ರಾಮನಿರುತ್ತಾನೆ. ಹೀಗೆ ರಾಮ ಮತ್ತು ಹನುಮ ಒಬ್ಬರನ್ನೊಬ್ಬರು ಬಿಟ್ಟೇ ಇರಲಾರಲು ಆಪ್ತ ಮಿತ್ರರು, ಗುರು ಶಿಷ್ಯರು. ರಾಮನನ್ನು ಪೂಜಿಸುವರು ಹನುಮಂತನನ್ನ ಪೂಜಿಸುತ್ತಾರೆ, ಹನುಮಂತನನ್ನ ಪೂಜಿಸುವರು ರಾಮನನ್ನು ಕೂಡ ಪೂಜಿಸುತ್ತಾರೆ. ಹೌದು, ನಾವು ಇವತ್ತು ಕಲಿಯುಗದಲ್ಲಿ ಹನುಮಂತನ ಅವತಾರ ಎನಿಸಿರುವ ಕೋತಿಗಳು ತನ್ನ ದೈವ ಶ್ರೀರಾಮನ ಇರುವ ದೇವಸ್ಥಾನದಲ್ಲಿ ಇದ್ದೇ ಇರುತ್ತವೆ. ಇದೇ ಕಾರಣ ಹೊಸದಾಗಿ ನಿರ್ಮಾಣಗೊಂಡಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರಲ್ಲೂ ಕೂಡ ಈಗ ಕೋತಿಗಳ ದಂಡೆ ಬಂದಿದೆ. ಇಷ್ಟು ದಿನ ಇರದಂತಹ ಈ ಕೋತಿಗಳು ಏಕಾಏಕಿಯಾಗಿ ದೇವಸ್ಥಾನದ ಸುತ್ತಮುತ್ತ ಕಾಣುತ್ತಿರುವುದು ಭಕ್ತರಲ್ಲಿ ಹೊಸ ಹುರುಪನ್ನ ತಂದುಕೊಟ್ಟಿದೆ. ನಿಜ ಹೇಳಬೇಕೆಂದ್ರೆ ಶ್ರೀರಾಮನ ಈ ದೇವಸ್ಥಾನಕ್ಕೆ ಈ ಜಟಾಯು ಪಕ್ಷಿ ಹಾಗೂ ಹನುಮಂತನ ಅವತಾರವಾದ ಕೋತಿಗಳು ಹೊಸ ಮೆರಗನ್ನೇ ತಂದಿದೆ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಈ ಹೊಸದಾಗಿ ನಿರ್ಮಾಣಗೊಂಡಿರುವ ಶ್ರೀರಾಮ ಮಂದಿರವನ್ನ ಜೀವನದಲ್ಲಿ ಒಮ್ಮೆಯಾದರೂ ತಪ್ಪದೇ ಭೇಟಿ ಮಾಡಿ ಹಾಗೂ ಶ್ರೀರಾಮ, ಆಂಜನೇಯ ಹಾಗೂ ಜಟಾಯು ಪಕ್ಷಿಗಳ ಆಶೀರ್ವಾದವನ್ನು ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಬಯಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಸಿಯಾರಾಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.